ಕ್ಲಾಸ್ ಬರ್ತಾನೆ, ಉಡುಗೊರೆಯನ್ನ ತರ್ತಾನೆ. ಹೌದು, ಇದು ಬಾಲ್ಯದಲ್ಲಿ ಹಲವಾರು ಮಕ್ಕಳು ಕ್ರಿಸ್ಮಸ್ ಸಂದರ್ಭದಲ್ಲಿ ತಮ್ಮ ಮುಗ್ಧ ಮನಸ್ಸಿನಲ್ಲಿ ಸಂತಾ ಕ್ಲಾಸ್ ಬರ್ತಾನೆ ಎಂದು ಅಂದ್ಕೊಳ್ತಾ ಇದ್ರು. ಆದ್ರೆ ಇದೀಗ ಅದು ನಿಜವಾಗಿದೆ. ಅದು ಎಲ್ಲಿ, ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಸಂತಾ ಕ್ಲಾಸ್ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅದೇನೋ ಖುಷಿ. ಈ ಅಜ್ಜ ನಮಗೆ ಬೇಕಾದ ಉಡುಗೊರೆಗಳನ್ನ ತರ್ತಾರೆ, ನಮ್ಮಲ್ಲಿ ಸಂತಸವನ್ನ ಹರಡ್ತಾನೆ. ಅಂತೆಯೇ ಇವತ್ತು ಮಂಗಳೂರಿನಲ್ಲಿ ಇಬ್ಬರು ಸಂತಾ ಕ್ಲಾಸ್ಗಳು ಬಂದು ಅನಾಥಾಶ್ರಮದಲ್ಲಿ ಮಕ್ಕಳೊಂದಿಗೆ ಕಾಲ ಕಳೆದ್ರು. ರೆನಾಲ್ಟ್ ಮಂಗಳೂರು ಹಾಗೂ ವಿಆರ್ ಯುನೈಟೆಡ್ ಸಹಭಾಗಿತ್ವದಲ್ಲಿ ಸೆಲೆಬ್ರೇಟಿಂಗ್ ಕ್ರಿಸ್ಮಸ್ ವಿತ್ ಆರ್ಫನೇಜ್ ಎಂಬ ವಿನೂತನ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವನ್ನ ನಗರದ ಕಂಕನಾಡಿಯ ಕರಾವಳಿ ಸರ್ಕಲ್ ನಲ್ಲಿ ರೆನಾಲ್ಟ್ ಮಂಗಳೂರಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅರುಣ್ ಮೆಂಡೇಸ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದ್ರು. ಈ ಹಬ್ಬವನ್ನು ಎಲ್ಲ ಜಾತಿ ಮತ ಭೇದವಿಲ್ಲದೆ ಆಚರಿಸ್ತಾ ಇದ್ದೇವೆ. ಇದು ಸಂತೋಷದ ವಿಷಯ. ಎಲ್ಲರೂ ಸೇರಿ ಇದನ್ನು ಸಕ್ಸಸ್ಫುಲ್ ಆಗಿ ಮಾಡಬೇಕು. ಇನ್ನು ಮುಂದೆಯೂ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ನಡೆಯಬೇಕಂತ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನೀಡುತ್ತಾ ನನ್ನೆರಡು ಮಾತು. ಕರಾವಳಿ ಸರ್ಕಲ್ನಿಂದ ಹೊರಟ ಈ ತಂಡವು ನಾಕುರಿ ಹಾಗೂ ಗುರುಪುರದಲ್ಲಿರುವ ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ಸಿಹಿ ತಿಂಡಿ, ಚಾಕ್ಲೇಟ್ಸ್, ಕೇಕ್, ಜ್ಯೂಸ್ಗಳನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಹಲವಾರು ಸ್ಪರ್ಧೆಗಳನ್ನ ಏರ್ಪಡಿಸಿ ವಿಜೇತರಿಗೆ ಬಹುಮಾನಗಳನ್ನ ವಿತರಿಸಿದ್ರು. ಇನ್ನು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತಂದಿದ್ದು ಇಲ್ಲಿ ಆಯೋಜಿಸಿದ ಮ್ಯಾಜಿಕ್ ಶೋ. ಹರಿನ್ ಕೊಟ್ಟಾರಿಯವರು ನಡೆಸಿಕೊಟ್ಟ ಜಾದೂ ಪ್ರದರ್ಶನವನ್ನ ಎಲ್ಲಾ ಮಕ್ಕಳು ಕುತೂಹಲದಿಂದ ವೀಕ್ಷಿಸಿದ್ರು. ಇನ್ನು ಮಕ್ಕಳ ಜೊತೆಗೆ ಕ್ರಿಸ್ಮಸ್ ಕೇಕ್ ಅನ್ನ ಕತ್ತರಿಸಿ ವಿತರಿಸಲಾಯಿತು. ಈ ಸಂದರ್ಭ ಜೆನ್ನಿಫರ್ ಮೆಂಡೇಸ್, ರೆನಾಲ್ಟ್ ಮಂಗಳೂರಿನ ಬಿಸಿನೆಸ್ ಹೆಡ್ ಮೊಹಮ್ಮದ್ ರಿಜ್ವಾನ್ ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.